ಪಿಜಿ ಹಾಗೂ ಯುಜಿ ಸೆಮಿಸ್ಟರ್ ಪರೀಕ್ಷೆಯ ಮೌಲ್ಯಮಾಪನ ವಿಳಂಬ ವಿರೋಧಿಸಿ ಎಬಿವಿಪಿ ಕಾರ್ಯಕರ್ತರು ಕೊಣಾಜೆಯಲ್ಲಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಆಡಳಿತ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸಭೆ ಆರಂಭವಾಗುವ ವೇಳೆ ಮುತ್ತಿಗೆ ಹಾಕಲು ಯತ್ನಿಸಿದ ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆಹಿಡಿದರು. ಈ ಸಂದರ್ಭ ಪೊಲೀಸರ ಹಾಗೂ ಪ್ರತಿಭಟನಾ ನಿರತರ ನಡುವೆ ನೂಕಾಟ ತಳ್ಳಾಟ ನಡೆದ ಪ್ರಸಂಗ ಕೂಡ ನಡೆಯಿತು. ಪ್ರತಿಭಟನಾಕಾರರು ತಮ್ಮ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕುಲಪತಿ ಎಡೆಪಡಿತ್ತಾಯ ಮನವಿ ಸ್ವೀಕರಿಸಿ 2 ದಿನಗಳಲ್ಲಿ ಫಲಿತಾಂಶ ಪ್ರಕಟಿಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಅಂತ್ಯವಾಯಿತು. ಪರಿಷತ್ ಏನಿದೆ 5ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಏನು ಪರೀಕ್ಷೆ ಮುಗಿದಿದೆ ಅದರ ವ್ಯಾಲ್ಯೂಯೇಷನ್ ಅನ್ನ ಮಾಡಿ ರಿಸಲ್ಟ್ ಅನ್ನು ಕೊಡಬೇಕು ಅಂತ 2-3 ಬಾರಿ ಕೂಡ ಮನವಿಯನ್ನ ಮಾಡಿತ್ತು. ವಿಸಿ ಅವರಿಗೆ ಅಥವಾ ಮತ್ತೆ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ ಅವರಿಗೆ ಮನವಿಯನ್ನ ಮಾಡಿತ್ತು. ಮನವಿ ಮಾಡಿರುವ ಉದ್ದೇಶ ಏನಂದ್ರೆ ಪಿಜಿ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಡಿಗ್ರಿ ವಿದ್ಯಾರ್ಥಿಗಳು ಸೇರ್ಬೇಕಂದ್ರೆ ಅವರ 5ನೇ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ ಏನಿದೆ ಅದನ್ನ ಬೇರೆ ಬೇರೆ ಕಾಲೇಜ್ಗಳು ಪಿಜಿಯನ್ನ ಸೇರ್ಲಿಕ್ಕೆ ಕೇಳ್ತಾ ಇದ್ದಾವೆ. ಆದ್ರೆ ನಮ್ಮ ಈ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 6ನೇ ಸೆಮಿಸ್ಟರ್ನ ಪರೀಕ್ಷೆಯ ನಂತರದಲ್ಲಿ ಈ 5ನೇ ಸೆಮಿಸ್ಟರ್ನ ವ್ಯಾಲ್ಯೂಯೇಷನ್ ಅನ್ನ ಮಾಡಿ ರಿಸಲ್ಟ್ ಅನ್ನು ಕೊಡ್ತೇವೆ ಅಂತ ಹೇಳಿದ್ರು. 2-3 ಬಾರಿ ಮನವಿ ಮಾಡಿದ್ರು ಕೂಡ ಯೂನಿವರ್ಸಿಟಿಯಿಂದ ಯಾವುದೇ ಸ್ಪಂದನೆ ಬಂದಿರಲಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತೇನು ಸಿಂಡಿಕೇಟ್ ಸಭೆ ನಡೀತಾ ಇದೆ, ಈ ಸಿಂಡಿಕೇಟ್ ಸಭೆಗೆ ಮುತ್ತಿಗೆಯನ್ನ ಹಾಕಬೇಕು, ನಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯನ್ನ ಎತ್ತಬೇಕಂತ ವಿದ್ಯಾರ್ಥಿ ಪರಿಷತ್ ನಿರ್ಧಾರವನ್ನ ತಗೊಂಡು ಇವತ್ತು ಇಲ್ಲಿ ಹೋರಾಟವನ್ನ ನಡೆಸಿತ್ತು. ಅದೇ ರೀತಿ ಸಿಂಡಿಕೇಟ್ ಸಭೆಗೆ ಮುತ್ತಿಗೆ ಹಾಕುವಂತಹ ಸಂದರ್ಭದಲ್ಲಿ ವಿಸಿ ಅವರು ಮತ್ತೆ ಪರೀಕ್ಷಾಂಗ ಕುಲಸಚಿವರು ಬಂದು ವಿದ್ಯಾರ್ಥಿಗಳಿಗೆ ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ. ನಾಳೆ ಅಥವಾ ನಾಡಿದ್ದೊಳಗಡೆಗಾಗಿ ಅಧಿಕೃತವಾದ ಒಂದು ಸಂದೇಶವನ್ನು ನೀಡುವ ಮೂಲಕ ವ್ಯಾಲ್ಯೂಯೇಷನ್ ಅನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಹಕಾರ ಆಗುತ್ತೆ ಮುಂದಿನ ಪಿಜಿ ಕೋರ್ಸ್ಗಳಿಗೆ ಸೇರೋದಕ್ಕೆ. ಅದಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ ಇವತ್ತು ಹೋರಾಟವನ್ನು ಮಾಡಿತ್ತು. ನಮ್ಮ ಮನವಿಗೆ ಸ್ಪಂದನೆಯನ್ನ ನೀಡಿ ಯೂನಿವರ್ಸಿಟಿ ಇವತ್ತು ಈ ಆದೇಶವನ್ನ ಹೊರಡಿಸ್ತೀವಿ ಅಂತ ಹೇಳಿದೆ. ಆ ಕಾರಣಕ್ಕಾಗಿ ಹೋರಾಟವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಇದು ವಿದ್ಯಾರ್ಥಿ ಪರಿಷತ್ತಿಗೆ ಸಿಕ್ಕಿರುವಂತಹ ಒಂದು ಜಯ. ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿ ಪರಿಷತ್ ಯಾವತ್ತೂ ಸಹ ಈ ರೀತಿಯ ವಿಷಯಗಳಿಗೆ ಧ್ವನಿ ಎತ್ತುತ್ತಾ ಇರುತ್ತೆ ಅಂತ ನಾವು ಹೇಳ್ತೇವೆ.